ಮಂಗಳೂರಿನ ಶೆರವು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆ ಉತ್ಸವ ಮಣ್ಣಗುಡ್ಡೆ ಗುರ್ಜಿ ಸಂಭ್ರಮದಿಂದ ನಡೆಯಿತು. ಗುರ್ಜಿ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಮಂಗಳೂರಿನ ಮಣ್ಣಗುಡ್ಡೆಯ ಗುರ್ಜಿ ಶೆರವು ಶ್ರೀ ಮಹಾಗಣಪತಿ ದೇವರ ಉತ್ಸವಕ್ಕೆ ಈ ಬಾರಿ 149ನೇ ಸಂಭ್ರಮ. ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಮತ್ತು ಗುರ್ಜಿ ಸೇವಾ ಸಮಿತಿ ಮಹಿಳಾ ಘಟಕದ ವತಿಯಿಂದ 149ನೇ ದೀಪಾರಾಧನೆಯ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಇನ್ನು ಭಜನಾ ಕಾರ್ಯಕ್ರಮಕ್ಕೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆರ್ ರತಿದೇವಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು ಭಜನಾ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಂದಿ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದು ಹೇಳಿದರು. ಸಾಂಸ್ಕೃತಿಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅತ್ಯಂತ ಪುಣ್ಯಪ್ರದವಾದ ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇದು ನಾನು ನನ್ನ ಪೂರ್ವಜನ್ಮದಲ್ಲಿ ಅರ್ಪಿಸಿದ ಪುಣ್ಯದ ಫಲ ಅಂತ ನಾನು ತಿಳ್ಕೊಳ್ತೇನೆ. ಭಜನೆಯನ್ನು ಬಯಸುವುದರಿಂದ ಅಥವಾ ಆಲಿಸುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ದ್ವೇಷ ಕ್ಲೇಶಗಳೆಲ್ಲ ಮಾಯವಾಗಿ ನಾವು ಭಗವಂತನಿಗೆ ಸಮೀಪವಾಗ್ತೇವೆ, ಬಂಧುಗಳೇ ಆಗ್ತೇವೆ. ಹಾಗೂ ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಯಮಿ ಡಾಕ್ಟರ್ ಅರೂರು ಪ್ರಸಾದ್ ಅವರು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಜನರಿಗೆ ಧಾರ್ಮಿಕ ಪ್ರಜ್ಞೆ ಮೂಡಿಸಲು ಸಾಧ್ಯವಾಗುತ್ತಿದೆ ಎಂದರು. ಇಲ್ಲಿನ ಇವತ್ತು ಕಾರ್ಯಕ್ರಮಗಳಲ್ಲಿ ಅನೇಕ ಬಹುಮುಖಗಳನ್ನು ನೋಡಿಯಾಯಿತು. ಪೂಜೆ, ದೀಪ ಅಲಂಕಾರ, ಸಂಗೀತ, ಭಜನೆ, ಊಟೋಪಚಾರ ವ್ಯವಸ್ಥೆ, ಅತ್ಯುನ್ನತ ಅಲಂಕಾರ, ಇದನ್ನೆಲ್ಲ ನೋಡಿ ಭಾಳ ಖುಷಿಯಾಗಿದೆ. ಹಾಗೆ 150ನೇ ವರ್ಷಕ್ಕೆ ಭಾಗಿಯಾದ ಈ ವರ್ಷದ 149ನೇ ವರ್ಷದ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಂಬಿ ಪುರಾಣಿಕ್ ಅವರು ಮಾತನಾಡಿ ಮುಂದಿನ ವರ್ಷ 150ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಗುರ್ಜಿ ಉತ್ಸವಕ್ಕೆ ಹೊಸ ಗುರ್ಜಿ ತಯಾರಿ ಸಹಿತ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಒಂದು ಉತ್ಸವ ಈಗಿದ್ದ ಒಂದು ಮಟ್ಟಕ್ಕೆ ಬರಬೇಕಿದ್ರೆ ಅದರ ಹಿಂದಿನ ಚರಿತ್ರೆ, ಇತಿಹಾಸ, ಗತಿ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮಣ್ಣಗುಡ್ಡ ಗುರ್ಜಿ ಹೀಗೆ ಇದೆ. ಈ 150 ವರ್ಷ ಕಾಲ ಇದು ಹೇಗೆ ಬೆಳೆದು ಬಂತು, ಇವತ್ತು ಇಷ್ಟೊಂದು ವೈಭವದಿಂದ ಆದರ್ಶ ರೀತಿಯಲ್ಲಿ ಒಂದು ಸಮಾಜದ ದೇವರ ಕಾರ್ಯವನ್ನು ಈ ಒಂದು ಉತ್ಸವದಲ್ಲಿ ನಾವು ಕಾಣಲಿಕ್ಕೆ ಹಲವಾರು ಜನ ಕಾರಣ. 150 ಮೆಟ್ಟಲಿನ ಏಣಿಯನ್ನು ಹತ್ತಿ ನಾವು ಮೇಲಕ್ಕೆ ಹೋಗುವುದಿದ್ದರೆ ಅದಕ್ಕೆ ಮೊದಲನೆಯ ಏಣಿ ಹೇತುವಾಗ್ತದೆ. ಮೊದಲ ಮೆಟ್ಟಲನ್ನು ಏರಿದ ನಂತರ 2ನೆಯ ಮೆಟ್ಟಲು, 10ನೆಯ ಮೆಟ್ಟಲು, 100 ಮೆಟ್ಟಲು. ಆದ್ದರಿಂದ ಆ ಮೊದಲನೆಯ ಮೆಟ್ಟಲು ಹೇಗಿತ್ತು, ಎಷ್ಟು ಭದ್ರವಾಗಿತ್ತು ಎನ್ನುವುದನ್ನು ತಿಳಿಬೇಕು. ಈ ವೇಳೆ ಉದ್ಯಮಿ ಶ್ರೀಪತಿ ಭಟ್, ಎಂ ರಾಘವೇಂದ್ರ ಭಟ್, ಬಿಆರ್ ಸೋಮಯಾಚಿ, ಪ್ರಕಾಶ್ ಕಲ್ಪಾವಿ, ಸುಧಾಕರ್ ಪೇಚಾಪುರ, ರಮೇಶ್ ಭಟ್, ರಾಜೇಂದ್ರ ಕಲ್ಪಾವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಗಣ್ಯರು ವಿತರಿಸಿದ್ರು.
ಇದೇ ವೇಳೆ ಮಹಿಳೆಯರ ಭಜನಾ ಸಂಕೀರ್ತನೆ, ಅನುಶ್ರೀ ರಾವ್ ಮತ್ತು ಸ್ವಾತಿ ರಾವ್ ಭಕ್ತಿ ಸಂಗೀತ, ಶಿವಭಕ್ತ ವೀರಮಣಿ ಯಕ್ಷಗಾನ ನಡೆಯಿತು. ಬಳಿಕ ಏಲಂ ನಡೆಯುವ ಮೂಲಕ ಶರವೂರ್ ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆ ಉತ್ಸವ ಮಣ್ಣಗುಡ್ಡೆ ಗುರ್ಜಿಯಲ್ಲಿ ಸಮಾಪ್ತಿಗೊಂಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.